ಉದಯ್ ಅವರೇ, ಮೊದಲನೇದಾಗಿ ನಿಮ್ಮ ಬಳಿನೇ ಕೇಳೋದಾದರೆ, ರಾಜ್ಯಸಭೆಯಲ್ಲಿ ಕಿರಣ್ ರಿಜಿಜು ಅವರ ಪ್ರಶ್ನೆಯೂ ಕೂಡ ಇದೇ ಆಗಿತ್ತು. ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಸಂವಿಧಾನದ ರಚನೆಯ ವೇಳೆ ಮುಸ್ಲಿಂ ಲೀಗ್ ಅವರ ಒಂದು ಬೇಡಿಕೆ ಇತ್ತು, ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಸಂವಿಧಾನದ ಕರ್ತೃ ಆಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಅಥವಾ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕೂಡ ಆ ವಿಚಾರವನ್ನು ತಳ್ಳಿ ಹಾಕಿದರು, ವಿರೋಧಿಸಿದರು. ಇಲ್ಲ, ಅಂತಹ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವತ್ತದನ್ನು ತಳ್ಳಿ ಹಾಕಲಾಗಿತ್ತು. ಆದರೆ ಈಗ ಅಂಬೇಡ್ಕರ್ ಅವರು ವಿರೋಧಿಸಿರುವಂಥ ಆ ವಿಚಾರವನ್ನು ಕಾಂಗ್ರೆಸ್ ಮತ್ತೆ ಎತ್ತಿಕೊಳ್ತಾ ಇದೆ, ಯಾಕೆ ಅನ್ನುವಂಥ ಪ್ರಶ್ನೆಗಳು. ನೋಡಿ, ಈ ಮೀಸಲಾತಿಯ ವಿಚಾರವಾಗಿ ಒಂದು ಸಣ್ಣ ಕೆಲವು ವಿಚಾರಗಳು. ಈ 1919ರಲ್ಲಿ ಈ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಒಂದು ಮಿಲ್ಲರ್ ಸಮಿತಿ ಒಂದು ಶಿಫಾರಸು ಮಾಡಿತ್ತು. ಈ ಪರ್ಟಿಕ್ಯುಲರ್ ಆಗಿ ಈ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ವರ್ಗಗಳು ಇವರಿಗೆ ನಾವು ಹೆಚ್ಚು ಪ್ರೋತ್ಸಾಹಗಳನ್ನು ಕೊಟ್ಟು ಮುಂದೆ ತರಬೇಕಾಗ್ತದೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ನಮ್ಮ ದಿವಾನ್ ರಾಗಿದ್ದವರು ಕಾಂತರಾಜ ಅರಸ್ ಅವರು. ಸೊ ಅವರು ಈ ವರದಿಯನ್ನು ಜಾರಿಗೆ ತಂದಿದ್ದರು. ಆವಾಗ ಕೂಡ ಮುಸಲ್ಮಾನರಿಗೆ ಇಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಕೊಡಬೇಕು ಅಂತ ಹೇಳುವಂಥ ವರದಿಯನ್ನು ಕೂಡ ತಂದಿದ್ದು. ಅದಾದ ಮೇಲೆ ಹಲವಾರು ಏನು ಹೇಳ್ತಾರೆ, ಕೆಲವೊಂದೊಂದು ಶಿಫಾರಸುಗಳು, ಆಯೋಗಗಳು ರಚನೆ ಆಯಿತು. ಹಲವಾರು ವಿಚಾರಗಳ ಒಂದು ಸಂಶೋಧನೆಗಳು ಕೆಲವೆಲ್ಲ ಮಾಡಿ ಆಯಿತು. ಬಹುಶಃ ನಾವು ನೋಡಿದ್ದಿರ್ಬೋದು, ನಮ್ಮ ಈ ಜಸ್ಟಿಸ್ ರಂಗನಾಥ್ ಮಿಶ್ರಾ ಅವರ ವರದಿ ಆಗಿದ್ದಿರ್ಬೋದು ಅಥವಾ ಜಸ್ಟಿಸ್ ಸಾಚಾರ್ ಅವರ ವರದಿ ಆಗಿದ್ದಿರ್ಬೋದು. ಇದರಲ್ಲಿ ಎಲ್ಲದರಲ್ಲಿಯೂ ಕೂಡ ಈ ಪರ್ಟಿಕ್ಯುಲರ್ ಒಂದು ವರ್ಗದವರು ಬಹಳ ಹಿಂದಿದ್ದಾರೆ, ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕಾಗ್ತದೆ. ಹೇಗೆ SC/ST ಸಮುದಾಯದವರಿಗೆ ಒಂದು ಏನು ರಿಸರ್ವೇಷನನ್ನು ಕೊಟ್ಟು ಯಾವ ರೀತಿಯಾಗಿ ಅವರಿಗೆ ಒಂದು ಪುನಶ್ಚೇತನವನ್ನು ಕೊಡಲಾಯ್ತಾ, ಅದೇ ರೀತಿಯಾಗಿ ಈ ಮುಸಲ್ಮಾನ ಸಮುದಾಯದವರಾಗಿದ್ದಿರ್ಬೋದು ಅಥವಾ ಈ ತುಂಬ ಹಿಂದುಳಿದ ಅಥವಾ ಅಲ್ಪಸಂಖ್ಯಾತರು, ಸೊ ಈ ಸಮುದಾಯದವರಿಗೆ ಒಂದು ಕೊಡಬೇಕು ಅಂತ ಹೇಳುವಂಥ ವಿಚಾರ ಕೂಡ ಆವಾಗಲಿಂದಲೂ ಕೂಡ ಚಾಲ್ತಿಯಲ್ಲಿತ್ತು. ಅದು ಮಾತ್ರ ಅಲ್ಲದೆ ಈ ವಿಚಾರವಾಗಿ ಈ ನಮ್ಮ LG ಹಾವನೂರವರು ಕೂಡ ಒಂದು ರಿಪೋರ್ಟ್ ತಯಾರು ಮಾಡಿದರು, ಬಹುಶಃ ಗೊತ್ತಿದ್ದಿರ್ಬೋದು. ಅದರಲ್ಲಿಯೂ ಕೂಡ ಅವರಿಗೆ ಸ್ಪೆಷಲ್ ಸ್ಟೇಟಸ್ ಕೊಡಬೇಕು ಅಂತ ಹೇಳುವಂಥ ವಿಚಾರ ಕೂಡ ಇತ್ತು. ಅದನ್ನು ಕೂಡ ಕ್ವಶ್ಚನ್ ಮಾಡಿ ಕೋರ್ಟಿಗೆ ಹೋಗಿದ್ದರು ಕೆಲವರು. ಅಲ್ಲಿ ಹೈಕೋರ್ಟ್ ಅದನ್ನು ಎತ್ತಿ ಹಿಡಿಯಿತು, ಯಾರು ಹಾವನೂರವರ ವರದಿಯನ್ನು. ಸೊ ಈ ಪರ್ಟಿಕ್ಯುಲರ್ ಕಮ್ಯುನಿಟಿ ಅವರಿಗೂ ಕೂಡ ಸ್ವಲ್ಪ ನಾವು ರೆಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ ಅಂತ. ಅದು ಮಾತ್ರ ಅಲ್ಲದೆ ನಮ್ಮ ವೆಂಕಟರೆಡ್ಡಿ ಆಯೋಗ ಆಗಿದ್ದಿರ್ಬೋದು ಅಥವಾ ಚಿನ್ನಪ್ಪ ಆಯೋಗ ಆಗಿದ್ದಿರ್ಬೋದು ಅಥವಾ ಪ್ರೊಫೆಸರ್ ರವಿಕುಮಾರ್ ಅವರ ಆಯೋಗ ಆಗಿದ್ದಿರ್ಬೋದು, ಈ ಎಲ್ಲ ಆಯೋಗಗಳು ಏನು ಹೇಳ್ತಿತ್ತು, ಪರ್ಟಿಕ್ಯುಲರ್ ಆಗಿ ಈ ಸಮುದಾಯಕ್ಕೆ ಸ್ವಲ್ಪ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಯಾಕಂತೇಳಿದ್ರೆ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತುಂಬ ಹಿಂದುಳಿದಂತಹ ಒಂದು ವರ್ಗ. ಸೊ ಇದಕ್ಕೆ ನಾವು ಕೊಡಬೇಕಾಗ್ತದೆ ಅಂತ ಹೇಳುವಂಥದ್ದೊಂದು ವಿಚಾರ. ಸೊ ಅದರ ಪ್ರಕಾರ ಕೇವಲ ಆ ಒಂದು ವರ್ಗಕ್ಕೆ ಮಾತ್ರ ಅಲ್ಲ, ಸಂವಿಧಾನದಲ್ಲಿ ಪ್ರತಿಯೊಂದು ವರ್ಗದವರಿಗೂ ಕೂಡ ಸಮಾನವಾದ ಹಕ್ಕಿದೆ. ಯಾರು ಒಂದು ಏನು ಹೇಳ್ತಾರೆ, ಒಂದು ಮನೆಯಲ್ಲಿ ಒಂದು 4 ಜನ ಇದ್ದರೆ ಒಬ್ಬ ಮಗು ತುಂಬ ವೀಕ್ ಇದ್ದರೆ ನಾವು ಅವರಿಗೆ ಹೆಚ್ಚು ನಾವು ಫೋಕಸ್ ಕೊಡಬೇಕಾಗ್ತದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಕಡೆಯಲ್ಲಿ ನಾವು SC/ST ಹೇಗೆ ನಾವು ಅವರಿಗೆ ಒಂದು ಮೇಲೆ ಬರಲಿಕ್ಕೆ ಒಂದು ಯಾವ ರೀತಿಯಾದಂಥ ಕೆಲವೊಂದೊಂದು ಸಂವಿಧಾನಕವಾದಂಥ ತಿದ್ದುಪಡಿಗಳನ್ನೆಲ್ಲ ಮಾಡಿತ್ತು, ಅದೇ ರೀತಿಯಾದಂಥ ತಿದ್ದುಪಡಿಗಳು ನಾವು ಈ ವರ್ಗಕ್ಕೂ ಕೂಡ ನಾವು ಮಾಡಬೇಕಾಗ್ತದೆ. ಅಲ್ಲ ಉದಯ ಸರ್, ತಾವೇ ಮೆನ್ಷನ್ ಮಾಡಿದ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆಲವೊಂದು ಅಂಶಗಳನ್ನು ಮೆನ್ಷನ್ ಮಾಡ್ತಾ ಹೋದ್ರಿ. ಅಲ್ಲೂ ಕೂಡ ಉಲ್ಲೇಖ ಇರುವಂಥದ್ದು ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥದ್ದು. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಖಾಲಿ ಮುಸಲ್ಮಾನರಲ್ಲ, ನೋಡಿ ಜೈನರು ಕೂಡ ಇದ್ದಾರೆ, ಬೌದ್ಧರು ಕೂಡ ಇದ್ದಾರೆ. ಅದ್ಯಾಕೆ DK ಶಿವಕುಮಾರ್ ಅವರು ಕೇವಲ 4% ಅಷ್ಟು ಮುಸಲ್ಮಾನರಿಗೆ ಅನ್ನುವಂಥದ್ದನ್ನು ಮೆನ್ಷನ್ ಆಗಿರುವಂಥದ್ದು, ಎಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ಮೆನ್ಷನ್ ಆಗಿಲ್ಲ. ಇಲ್ಲ ನೋಡಿ, ಅದರಲ್ಲಿ ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನೋಡಿ, ಇಲ್ಲಿ ಏನು ಮೆನ್ಷನ್ ಆಗಿದೆ ಅಂತ ಹೇಳಿದರೆ, ಸಂವಿಧಾನದಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಈ ಥರದೊಂದು ಕೊಡುವಂಥದ್ದು ಎಲ್ಲಿಯೂ ಮೆನ್ಷನ್ ಆಗಿಲ್ಲ. ಅದರ ವರ್ಗಕ್ಕೆ ಧರ್ಮಾಧಾರಿತವಾಗಿ ಮೀಸಲಾತಿ ಅವಕಾಶ ಇಲ್ಲ. ಸೊ ವರ್ಗಕ್ಕೆ ಅಂತ ಹೇಳೋದು. ಈಗ ಇಲ್ಲಿ ಕೊಟ್ಟಿರುವಂಥದ್ದು ನಾವು ವರ್ಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅಲ್ಲ, ವರ್ಗದ ಆಧಾರದ ಮೇಲೆ. ಈ ವರ್ಗದವರಿಗೆ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ನಮಗೆ ಒಂದು ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕೊಟ್ಟಿದ್ದೇವೆ ಅಂತೇಳಿ.
ಮತ್ತು ಸಂವಿಧಾನವನ್ನು ಏನು ತಿದ್ದುಪಡಿ ಮಾಡುವಂಥ ವಿಚಾರವಾಗಿ ಏನು ಇವಾಗ ಏನು DK ಶಿ ಅವರು ಹೇಳಿದರು ಅಂತ ಹೇಳಿ ರೂಮರ್ಸ್ ಏನು ಹರಿದಾಡ್ತಿದೆ, ಅದು ಸತ್ಯಕ್ಕೆ ದೂರವಾದ ಮಾತು. ಅದು ಅವರು ಹೇಳಿಲ್ಲ ಅಂತ ಹೇಳಿ ಕೂಡ ಓಪನ್ ಆಗಿ ಒಪ್ಪಿಕೊಂಡಿದ್ದಾರೆ. ನೋಡಿ, DK ಅವರು ಹೇಗೆ ಅಂತ ಹೇಳಿದರೆ, ಮಾಡಿದರೆ ಹೌದು ನಾನು ಮಾಡಿದ್ದೇನೆ ಅಂತ ಹೇಳಿ ಓಪನ್ ಆಗಿ ಹೇಳುವಂಥ ಗಂಡೆದೆಯ ವ್ಯಕ್ತಿ. ಅವರು ರಾಷ್ಟ್ರೀಯ ಮಾಧ್ಯಮವೊಂದರ ಸಂದರ್ಶನದ ವಿಡಿಯೋ ಕ್ಲಿಪ್ಪಿಂಗ್ ನಾವು ಕೂಡ ಅದನ್ನು ಗಮನಿಸಿದ್ದೇವೆ. ನೋಡಿ, ಅದರಲ್ಲಿ ಮಾಡುವಂಗಿಲ್ಲ. ನೋಡಿ, ಅದೇ ಹೇಳಿರುವಂಥದ್ದು ನಾನು. ನೋಡಿ, ಕಾಲಕಾಲಕ್ಕೆ ತಕ್ಕಾಗಿ ಯಾವ ಯಾವ ಕಾನೂನುಗಳಲ್ಲಿ ತಿದ್ದುಪಡಿ ಆಗುತ್ತೋ ಅದೇ ಕ್ರಮೇಣವಾಗಿ ಸಂವಿಧಾನವಾಗಿ ಬದಲಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ LG ಹಾವನೂರವರ ಏನು ವರದಿ ಬಂದಿತ್ತು ಅದರಲ್ಲಿ ಕೂಡ ಉಲ್ಲೇಖವಾಗಿತ್ತು, ಪರ್ಟಿಕ್ಯುಲರ್ ಆಗಿ ಈ ಸಮುದಾಯಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ರಿಸರ್ವೇಷನ್ ಕೊಡಬೇಕಾಗುತ್ತೆ. ಅದನ್ನು ಕ್ವಶನ್ ಮಾಡಿ ಹೋದರು ಕೋರ್ಟಿಗೆ. ಸೊ ಅಲ್ಲಿ ಕೋರ್ಟ್ ಈ ಹಾವನೂರು ಅವರ ಒಂದು ರಿಪೋರ್ಟನ್ನು ಎತ್ತಿ ಹಿಡಿಯಿತು. ಸೊ ಹಾಗೆ ಏನಾಯಿತು, ಅಲ್ಲಿಂದ ಮತ್ತೆ ಅಲ್ಲಿ ಒಂದು ಸ್ಟೇಜ್ ಬಂತು. ಅದರ ನಂತರ ಮತ್ತೆ ಮೇಲೆಗೆ ಹೋಯಿತು, ಅದರ ಕೆಳಗಡೆ ಬಂದಿಲ್ಲ. ಸೊ ಅದಕ್ಕಿಂತ ಮುಂಚೆ ಅಷ್ಟೊಂದು ರಿಸರ್ವೇಷನ್ಸ್ ಇರಲಿಲ್ಲ. ಸೊ ಹಾಗೆ ಮುಂದಕ್ಕೆ ಅದು ಬೆಳೀತಾ ಇವಾಗ ಏನು ರಿಪೋರ್ಟ್ಸ್ ಏನು ಬರ್ತಿದೆ, ಪರ್ಟಿಕ್ಯುಲರ್ ಆಗಿ ಈ ಒಂದು ಸಮುದಾಯಕ್ಕೆ ಹೆಚ್ಚಿನ ಒಂದು ರಿಸರ್ವೇಷನ್ಸನ್ನು ಕೊಟ್ಟರೆ, ಬಹುಶಃ ರಿಪೋರ್ಟ್ ಆಧಾರಿತವಾಗಿ ಮಾಡಿರುವಂಥದ್ದು ಅಲ್ಲದೆ ನಾವು ಬೇರೆ ಯಾವುದೇ ರೀತಿಯಾದಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಅದರಲ್ಲಿ 4% ನಾವು ಏನು ರಿಸರ್ವೇಷನ್ ಅಂತ ಏನು ಕೊಟ್ಟಿದ್ದಾವ, 1 ಕೋಟಿಯ ಏನು ಕಾಮಗಾರಿಗಳಿಗೆ ಒಂದು ಸ್ಪೆಸಿಫಿಕ್ ಆಗಿ. ಸೊ ಬೇರೆಯೂ ಕೂಡ 94% ಇದೆ ಅದರಲ್ಲಿ ಕೂಡ ಮತ್ತು ಪುನಃ ಬೇರೆ ರಿಸರ್ವೇಷನ್ಸ್ ಇದೆ. ಇವರಿಗೆ 4% ಇದ್ದರೆ ಅದರಲ್ಲಿ ಪುನಃ SC ST ಅವರಿಗೆ ಸರ್ಟನ್ ಪರ್ಸೆಂಟೇಜ್ ಇದೆ, OBC ಅವರಿಗೂ ಕೂಡ ಸರ್ಟನ್ ಪರ್ಸೆಂಟೇಜು ಇದೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಹೇಗೆ ಅಂತ ಹೇಳಿದರೆ, ನಾವು ಜಾತ್ಯತೀತ ಪಕ್ಷದವರು, ನಮಗೆ ಎಲ್ಲ ಜಾತಿ ಧರ್ಮದವರನ್ನು ನಾವು ಒಂದೇ ರೀತಿಯಾಗಿ ಕಾಣುವವರು. ಆದ್ದರಿಂದ ಇದರಲ್ಲಿ ನಮಗೆ BJP ಅವರಿಗೆ ಇದರಲ್ಲಿ ಕೇವಲ ಒಂದು ಮುಸ್ಲಿಂ ಫ್ಯಾಕ್ಟರ್ ಅಂತ ಹೇಳಿ ಕಂಡಿದ್ದರಿಂದ ಅವರು ವಿರೋಧಿಸ್ತಾರೆ ವಿನಃ ಮತ್ತೆ ಇದರಲ್ಲಿ ಬೇರೆ ಯಾವುದೂ ಹುರುಳಿಲ್ಲ ಅಂತ ಹೇಳಿ ನನಗೆ ಕಾಣಿಸ್ತದೆ. ಅಲ್ಲ, ಜಾತ್ಯತೀತರು ಅಂತ ಆದರೆ ತಾವುಗಳು ಅಲ್ಪಸಂಖ್ಯಾತರಿಗೆ ಅನ್ನುವಂಥದ್ದನ್ನೇ ಮೆನ್ಷನ್ ಮಾಡಬಹುದಿತ್ತು, ಬರೀ ಮುಸಲ್ಮಾನರಿಗೆ ಅನ್ನುವಂತಹ ಯಾಕೆ ಅನ್ನುವಂಥದ್ದು ಅವರದ್ದು ಕೂಡ ಪ್ರಶ್ನೆ ಇರುವಂಥದ್ದು. ಅಲ್ಲ, ಖಂಡಿತವಾಗಿ ನೋಡಿ, ನಾವು ಅದನ್ನು ಅಲ್ಲಗಳಿತಾ ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲಿ ಮುಸಲ್ಮಾನರು ಅನ್ನುವಂತಹ ಒಂದು ಶಬ್ದ ಉಲ್ಲೇಖ ಇಲ್ಲ, ಅಲ್ಪಸಂಖ್ಯಾತರು ಅನ್ನುವಂತಹ ಉಲ್ಲೇಖ ಇದ್ದಿದ್ದರೆ ಇಂತಹ ಚರ್ಚೆಗಳಿಗೆ ಅವಕಾಶ ಇಲ್ಲ. ಅದರಲ್ಲಿ ಎಲ್ಲಿಯೂ ಕೂಡ ಮುಸಲ್ಮಾನರು ಅಂತ ಹೇಳಿ ಉಲ್ಲೇಖ ಇಲ್ಲ. ಅದರಲ್ಲಿ B ಅಂತ ಹೇಳಿ ಇರುವಂಥದ್ದು 2B ಅಂತ ಇರುವಂಥದ್ದು ವರ್ಗ. ನಾವು ಎಲ್ಲಿಯೂ ಕೂಡ ಮುಸಲ್ಮಾನರು ಅಂತ ಹೇಳಿ ನಾವು ಉಲ್ಲೇಖ ಮಾಡಿಲ್ಲ, ನಾವು ವರ್ಗ. ಆದರೆ ನೀವು ಹೇಳಿದಾಗೆ ಕರೆಕ್ಟ್, ಅದೇ 2B ಅಂತ ಹೇಳಿದ್ರೆ ಮುಸಲ್ಮಾನರೇ ಬರುವಂಥದ್ದು. ಅದನ್ನೇ ನೀವು ಹೈಲೈಟ್ ಮಾಡಿಕೊಂಡು ಹೇಳ್ತಿದ್ದಾರೆ ಈಗ BJP ಅವರು. ಓಕೆ, ಅರುಣ್ ಸರ್, ಈ ವಿಚಾರದಲ್ಲಿ ತಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದರೆ? ಇದೇನು ಹೊಸತಾಗಿ ಸಂವಿಧಾನ ಬದಲಾವಣೆ ಮಾಡುವಂಥದ್ದಲ್ಲ ಕಾಂಗ್ರೆಸ್ನವರು. ಈಗಾಗಲೇ 76 ಸರ್ತಿ ಕಾಂಗ್ರೆಸ್ನವರು ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ 50% ಮಾಡಿದ ಬದಲಾವಣೆ ದೇಶವನ್ನು ಉದ್ಧಾರ ಮಾಡಲಿಕ್ಕಲ್ಲ, ಕಾಂಗ್ರೆಸ್ ಬಚಾವೋ ಅಂತ ಅಥವಾ ಇಂದಿರಾ ಗಾಂಧಿ ಬಚಾವೋ ಅನ್ನುವಂಥದ್ದೇ. ಯಾಕೆ ಅಂತ ಹೇಳಿದರೆ 1975ರಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಕಗ್ಗೊಲೆ ಮಾಡಿತು. ದೇಶದಲ್ಲಿ ಇರತಕ್ಕಂತಹ ತಥಾಕಥಿತ ಯಾರು ಈ ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡ್ತಿದ್ರು ಅವರನ್ನು ರಾತ್ರೋರಾತ್ರಿ ಜೈಲಿಗಟ್ಟಿತು. ಯಾಕೆ? ಇದೇ ಇಂದಿರಾ ಗಾಂಧೀಜಿಯವರಿಗೆ ಕೋರ್ಟ್ನಿಂದ ಒಂದು ನಿರ್ಣಯ ಬಂದಿತ್ತು, ಮುಂದಿನ 6 ವರ್ಷಗಳ ಕಾಲ ನೀವು ಅನರ್ಹ, ಮತ್ತು ಈಗಾಗಲೇ ಏನು ನೀವು ಚುನಾವಣೆಯನ್ನು ಎದುರಿಸಿ ಗೆದ್ದಿದ್ದೀರಿ, ಆ ಗೆದ್ದಂತಹ ಕ್ಷೇತ್ರದಲ್ಲಿ ಯಾವ ಗೆಲುವು ಇದೆ ಅದು ಅನ್ಯಾಯದಿಂದ ನೀವು ಚೀಟಿಂಗ್ ಮಾಡಿ ಗೆದ್ರಿ, ಅದಕ್ಕೋಸ್ಕರ ನಿಮ್ಮನ್ನು ಅನರ್ಹ ಮಾಡಲಾಗುತ್ತೆ ಅನ್ನುವಂಥದ್ದು ಯಾವಾಗ ಬಂತೋ, ಪ್ರಧಾನಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತೀವಿ ಅಂತ ಗೊತ್ತಾಯ್ತೋ, ಇಡೀ ರಾಷ್ಟ್ರವನ್ನು ಒಬ್ಬರಿಗೋಸ್ಕರ ಎಮರ್ಜೆನ್ಸಿ ಹಾಕ್ಬಿಟ್ರು. ಅಂದ್ರೆ ಸಂವಿಧಾನದ ಪ್ಯೂರ್ ಕಗ್ಗೊಲೆ. ಆಮೇಲೆ ಮಾಡಿದ ಅಮೆಂಡ್ಮೆಂಟ್ಗಳು ನೋಡ್ಬೇಕ್ರಿ ಅವರಿಗೆ. ರಾತ್ರಿ ಬೆಳಗಾಗುವುದರೊಳಗೆ ಸಂಸತ್ತು ಮತ್ತು ಏಕಕಾಲದಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿದೆಯೋ, ಎಲ್ಲಿ ವಿಧಾನ ಸಭೆ ಇದೆಯೋ ಅವರನ್ನು ಅಲ್ಲಿ ಕಮಿಟಿ ಕರೆದು 15 ನಿಮಿಷದ ಒಳಗಡೆ ಅಮೆಂಡ್ಮೆಂಟ್. ಏನ್ ಅಮೆಂಡ್ಮೆಂಟು? ಪ್ರಧಾನಮಂತ್ರಿಗಳನ್ನು ಮುಟ್ಟುವಾಗಿಲ್ಲ ನ್ಯಾಯಾಲಯ. ಪ್ರಧಾನಮಂತ್ರಿ ಅದಕ್ಕೋಸ್ಕರ ರಾಷ್ಟ್ರಪತಿಯನ್ನು ಸೇರಿಸಿದ್ರು. ಒಬ್ಬರನ್ನೇ ಮಾಡಿದ್ರೆ ಹೀಗಾಗುತ್ತಲ್ವಾ? ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, 4-5 ಸ್ಥಾನಗಳನ್ನು ಮುಟ್ಟು ಹಾಗಿಲ್ಲ, ಅದಕ್ಕೋಸ್ಕರ ಸ್ಪೆಷಲ್ ಏನೋ ಬೇಕು ಅಂತ ಹೇಳಿ ತಿದ್ದುಪಡಿ ತಂದರು.
ಆ ತಿದ್ದುಪಡಿ ತಂದರು. ಅದರ ಏನಂತ ಹೇಳಿದ್ರೆ ಇಂದು ಅದು ಒಂದು ಪ್ರಾಸ್ಪೆಕ್ಟಿವ್ ಆಗಿ ಅದರ ನಂತರ ಗೊತ್ತಾಯಿತು. ಇವಾಗ ಈ ಹಿಂದೆ ಮಾಡಿರತಕ್ಕಂತಹ ಏನೋ ನ್ಯಾಯಾಲಯದ ಅದು ಕೂಡ ನಮಗೆ ಬಾಧ್ಯತೆ ಆಗಬಾರ್ದಲ್ಲ, ಅದಕ್ಕೂ ಪುನಃ ತರಾತುರಿಯಲ್ಲಿ ಮುಂದಿನ ದಿನನೇ ರೆಟ್ರೋಸ್ಪೆಕ್ಟಿವ್ ಆಗಿ ಅದನ್ನು ಕೂಡ ನಿರಸ್ತ ಮಾಡಿದ್ರು. ಎಂಥ ಒಂದು ಸ್ವಾರ್ಥ ರೀ, ಇಷ್ಟೊಂದು ಸ್ವಾರ್ಥ, ತಾನು ಮಾಡಿದ ಅಪಚಾರಕ್ಕೆ ಇಷ್ಟೊಂದು ಸ್ವಾರ್ಥವಾಗಿ ಇಡೀ ಆ ಸಂದರ್ಭದಲ್ಲಿ ಸುಮಾರು 15 ಅಮೆಂಡ್ಮೆಂಟ್ಗಳನ್ನು ಮಾಡಿಬಿಟ್ರು. ಇದು ಕಾಂಗ್ರೆಸ್ ಮಾಡಿದ ಕಗ್ಗೊಲೆ. ಯಾವ ಅಂಬೇಡ್ಕರ್ ಅವರು ಇದು ಭಾರತದಲ್ಲಿ ಸೆಕ್ಯುಲರ್ ಅನ್ನತಕ್ಕಂಥದ್ದಕ್ಕೆ ಅವಕಾಶನೇ ಇಲ್ಲ, ಅಗತ್ಯನೇ ಇಲ್ಲ, ಇದು ಆಲ್ರೆಡಿ ಭಾರತ ನೇಚರ್ಲಿ ಸೆಕ್ಯುಲರ್, ಇದನ್ನು ಸೆಕ್ಯುಲರ್ ಅಂತ ಕರೆಯುವುದರ ಮುಖಾಂತರ ಏನೋ ಮಾಡಬೇಕಾಗಿಲ್ಲ ಅಂತ ಅದನ್ನು ವಿರೋಧಿಸಿ ಅದನ್ನು ನಿರಸ್ತ ಮಾಡಿದವರು ಅದೇ ಸಂದರ್ಭದಲ್ಲಿ ಪುನಃ ಅಮೆಂಡ್ಮೆಂಟ್ ಮಾಡಿಕೊಂಡು ಸೆಕ್ಯುಲರ್ ಅನ್ನು ಸೇರಿಸಿಕೊಂಡ್ರು. ಈ ಸೆಕ್ಯುಲರ್ ಬುದ್ಧಿ ಹೇಗಾಯ್ತು ಗೊತ್ತೇನೋ, ಶಾಬಾನೋ ಕೇಸ್ನಲ್ಲಿ ಯಾರು ಮುಸಲ್ಮಾನ ವೃದ್ಧ ಮಹಿಳೆ ನನ್ನ ಗಂಡ ತಲಾಕ್ ಕೊಟ್ಟು ಹೊರಗೆ ಹಾಕಿದ್ದಾನೆ, ನನಗೆ ಜೀವನಾಂಶ ಬೇಕು ಅಂತ ಹೇಳಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಒಂದು ನ್ಯಾಯ ಸಿಕ್ತು, ಅವಳಿಗೆ ಜೀವನಾಂಶ ಕೊಡಬೇಕು ಅಂತ ಹೇಳಿ. ಆದರೆ ಅಂದಿನ ರಾಜೀವ್ ಗಾಂಧೀಜಿ ಅವರಿಗೆ ತಲೆ ಬಿಸಿ ಆಗಿಬಿಡ್ತು. ಯಾಕೆ? ಮುಸಲ್ಮಾನರನ್ನು ಹೇಳಿದ್ರು ನಾವೆಲ್ಲ ಶರಿಯಾವನ್ನು ಫಾಲೋ ಮಾಡುವರಪ್ಪ, ನಮಗೆ ಇದ್ರ ವಿರೋಧ, ಏನು ಮಾಡಬೇಕು, ಸುಪ್ರೀಂ ಕೋರ್ಟಿನ ಆದೇಶವನ್ನೇ ತಲೆ ಕೆಳಗೆ ಮಾಡಿಬಿಟ್ರು. ಯಾಕೆ? ನಮಗೆ ಪವರ್ ಇದೆ ಅಂತ ಹೇಳಿ ತಲೆ ಕೆಳಗೆ ಮಾಡಿಬಿಟ್ರು, ಅದನ್ನೇ ನಿರಸ್ತ ಮಾಡಿಬಿಟ್ರು. ಇದೇ ಕಾಂಗ್ರೆಸ್. ಈಗ DK ಹೇಳ್ತಾರೆ ಸುಪ್ರೀಂ ಕೋರ್ಟ್ ಹಲವಾರು ಸಂವಿಧಾನವನ್ನು ಬದಲಾವಣೆಗೆ ಅವಕಾಶ ಮಾಡಿಕೊಡ್ತಾರೆ. ಅರೆ, ಸುಪ್ರೀಂ ಕೋರ್ಟಿನ ಆದೇಶವನ್ನೇ ಬದಲಾಯಿಸಿದವರು ಯಾಕೆಂದ್ರೆ ತುಷ್ಟೀಕರಣ, ವೋಟ್ ಬ್ಯಾಂಕ್. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಈ ಧರಾತಲದಲ್ಲಿ ಇಳಿದು ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಗಂಟಾಗಿ ಬೀಳುತ್ತಲ್ಲ, ನನ್ನ ದೇಶ ಹೊಡೆದು ಹೋಗ್ಲಿರಿ, ನಾನು ನನ್ನ ಮಗ ನನ್ನ ಮುಂದಿನ ಮೊಮ್ಮಕ್ಕಳೆಲ್ಲರೂ ಅಧಿಕಾರ ಮಾಡಬೇಕು. ಅದಕ್ಕೋಸ್ಕರ ಕಾಂಗ್ರೆಸ್ ಜೀವಂತವಾಗಿರ್ಬೇಕಾದ್ರೆ ಗಂಟಾಗಿ ಏನೂ ಬಾಧ್ಯತೆ ಇಲ್ಲದೆ ನಮಗೆ ಓಟು ಬರಬೇಕಲ್ಲ, ಅದಕ್ಕೋಸ್ಕರ ಏನೇನು ಈ ದೇಶದ ವಿರುದ್ಧವಾಗಿ ಆದರೂ ಸರಿ ಮಾಡೇ ಮಾಡ್ತೀವಿ. ಇದೇ ಮುಸ್ಲಿಂ ತುಷ್ಟೀಕರಣದಿಂದ ಅವರಿಗೆ ಓಟು ಸಿಗುತ್ತೆ ಅನ್ನತಕ್ಕಂಥ ಒಂದು ಭಾವನೆಯಿಂದ ಇದನ್ನೆಲ್ಲ ಮಾಡ್ತಿದ್ದಾರೆ. ಇವಾಗ ಇದನ್ನೆಲ್ಲ ಹೇಳಿದ್ಯಾಕೆ ಗೊತ್ತೇನೋ, ಇವ್ರಿಗೆ ಕೂಡ ಗೊತ್ತಿದೆ ಇದು ಕಾನೂನು ನಿಲ್ಲೋದಿಲ್ಲ ಅಂತ. ಆದ್ರೆ ಮುಸಲ್ಮಾನರಿಗೆ ಒಂದು ಸಂದೇಶ ಕೊಡಬೇಕು, ಅಪ್ಪ ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನತಕ್ಕಂಥ ಒಂದು ಸಂದೇಶ ಪಾಸ್ ಮಾಡಾಯ್ತು. ಮೊನ್ನೆ ಏನೋ DK ಹೇಳಿದ್ರು ಮಹಾಕುಂಭದ ಬಗ್ಗೆ, ಆವಾಗ ಮುಸ್ಲಿಂ ಓಟ್ ಕಳೆದುಕೊಳ್ಳುತ್ತೇನೋ ಅನ್ನುವಂಥ ಒಂದು ಆಭಾವನೆ ಅವರಿಗಿತ್ತು. ಮೊನ್ನೆ ಮಾತಾಡಿಕೊಂಡು ನಾವು ನಿಮ್ಮೊಟ್ಟಿಗಿದ್ದೇವ್ರಿ, 4% ಕೊಡ್ತೀವ್ರಿ ಅಂತ ಹೇಳಿಕೊಂಡು ಅದು ಖಂಡಿತವಾಗಿ ಬಿದ್ದು ಹೋಗುತ್ತೆ, ಬೇರೆ ವಿಷಯ. ಆದರೆ ಇವರು ಮಾನಸಿಕತೆ ಎಷ್ಟು ವಿಷಮವಾಗಿದೆ ಅಂತ ಹೇಳಿದರೆ, ಇವರು ಆಗಲೇ ಹೇಳಿದ್ರು 1900ರಲ್ಲಿ 19ರಲ್ಲಿ ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ವಿಭಜನೆ ಆಗಿರಲಿಲ್ಲ. 1905ರಲ್ಲಿ ಮುಸಲ್ಮಾನ ಬಾಹುಳ್ಯ ಬಂಗಾಳ ಬೇರೆ, ಹಿಂದೂ ಬಾಹುಳ್ಯ ಬಂಗಾಳ ಬೇರೆ ಅಂತ ಹೇಳಿ ನಮ್ಮ ದೇಶದಲ್ಲಿ ಬ್ರಿಟಿಷರು ಕಾನೂನು ಮಾಡಿದಾಗ ಆ ವಂಗಭಂಗ ಚಳುವಳಿ ವಿರುದ್ಧ ನಿಂತರು. ಇಡೀ ಹಿಂದೂ ಮುಸಲ್ಮಾನರು ಒಟ್ಟು ಮಾಡಿಕೊಂಡು ಆ ದೇಶದ ವಿಭಜನೆಯನ್ನು ತಡೆದ್ರು. ಆದರೆ ಕಾಂಗ್ರೆಸ್ ಬಂತು. ಯಾವಾಗ ಮುಸ್ಲಿಂ ಲೀಗ್ನ ಹಿಡಿತ ಜಾಸ್ತಿ ಆಯಿತೋ ಕಾಂಗ್ರೆಸ್ ತುಷ್ಟೀಕರಣಕ್ಕಿಳಿತು. ಕಾಂಗ್ರೆಸ್ ತುಷ್ಟೀಕರಣದ ಇಳಿಜಾರಿಗೆ ಇಳಿದು ಮುಸಲ್ಮಾನರು ಎಂಥ ಓಲೈಕೆ ಅಂತ ಹೇಳಿದರೆ ಲಕ್ನೋ ಒಪ್ಪಂದ ಮಾಡಿಕೊಂಡ್ರು. ಮುಸ್ಲಿಮರಿಗೆ ಬೇರೆ ಆಗಿರ್ತಕ್ಕಂಥ ಎಲೆಕ್ಟರಲ್ ಒಪ್ಪಂದಗಳನ್ನು ಓಕೆ ಹೇಳಿದ್ರು. ಇದರ ತುಷ್ಟೀಕರಣದ ಪರಿಣಾಮ ಖಿಲಾಫತ್ ಮೂವ್ಮೆಂಟ್ ಕೂಡ ಮಾಡಿಬಿಟ್ರು. ಅದರ ಮಫ್ಲಾ ದಂಗೆಗಳಾಯಿತು, ಡೈರೆಕ್ಟ್ ಆಕ್ಷನ್ ಆಯಿತು, ಹಿಂದೂಗಳ ಕಗ್ಗೊಲೆ ಆದರೂ ಕೂಡ ಏನು ಹೇಳಿದ್ರು ಕಾಂಗ್ರೆಸ್ ಮುಖಂಡರು ಅಂತ ಹೇಳಿದರೆ, ಮುಸಲ್ಮಾನರು ನಮ್ಮ ಬಂಧುಗಳು, ಅವ್ರು ಏನೂ ಮಾಡಿದ್ರು ಕೂಡ ಹಿಂದೂಗಳೆಲ್ಲ ಅದನ್ನು ಸಹಿಸಿಕೊಂಡು ಸುಮ್ಮನಿರಬೇಕು ದೇಶಕ್ಕೋಸ್ಕರ ಅಂತ ಹೇಳಿದರು. ಇಷ್ಟು ತುಷ್ಟೀಕರಣದ ಇಳಿಜಾರಿಗೆ ಬಿದ್ದಂತಹ ಕಾಂಗ್ರೆಸ್ ಅಂದು ನಮ್ಮ ದೇಶದ ನೇತೃತ್ವ ವಹಿಸಿತ್ತು. ನನ್ನ ದೇಶವನ್ನು ಮೂರು ತುಂಡು ಮಾಡಿ ಹಾಕ್ತು. ಯಾಕೆ? ಅಧಿಕಾರ ಚಲಾಯಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನನ್ನ ದೇಶವನ್ನು ಇದೇ ತುಷ್ಟೀಕರಣ, ಇದೇ ಓಲೈಕೆ ರಾಜಕಾರಣದ ಪರಿಣಾಮ ನನ್ನ ದೇಶ
3 ತುಂಡಾಗಿ ಶತ್ರು ದೇಶಗಳು ನಿರ್ಮಾಣವಾದವು ಸರ್. ಅಲ್ಲಿಂದ ಇದ್ದಂತ ಹಿಂದೂಗಳಿಗೂ ಕೂಡ ಇವರು ರಕ್ಷಣೆ ಕೊಡ್ಲಿಲ್ಲ. ನನ್ನ ದೇಶದಲ್ಲಿ ಇರ್ತಕ್ಕಂಥ ಕಾಶ್ಮೀರದಲ್ಲಿ ಕೂಡ ಅದೊಂದು ಬೇರೆ ಆಗಿರ್ತಕ್ಕಂಥ ಕಾಶ್ಮೀರ ಮಾಡ್ಕೊಂಡ್ರು. ಇಷ್ಟು ವರ್ಷದ ಕಾಲ ಅಲ್ಲಿ ಕಗ್ಗಳು ನಡೀತು, ಸುಮ್ಮನಿದ್ರು, ಯಾವ ಆಕ್ಷನ್ ಮಾಡಲಿಲ್ಲ. ಯಾಕೆ? ಹಿಂದೂಗಳ ಕೇವಲ ಅವರಿಗೆ ಯೂಸ್ ಅಂಡ್ ಥ್ರೋ. ಅದು ಮುಸಲ್ಮಾನರಿಗೆ ಭಯೋತ್ಪಾದನೆ ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ಮಾಡಿ, ನಾವು ನಿಮ್ಮ ಸಂರಕ್ಷಣೆಗೆ ಇದ್ದೀವಿ ಅನ್ನತಕ್ಕಂಥ ಪರೋಕ್ಷವಾಗಿರತಕ್ಕಂಥ ಒಂದು ಅವರಿಗೆ ಸಿಗಬೇಕು, ಏನು ಗ್ಯಾರಂಟಿ ಸಿಗಬೇಕು. ಈ ರೀತಿಯಾಗಿ ನಮ್ಮ ದೇಶವನ್ನು ಒಡೆದ್ರು. ಯಾಕೆ? ಇವರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ. ಇದರ ಮುಂದುವರಿದ ಭಾಗ ಇವಾಗ ಉಳ್ಕೊಳ್ಬೇಕು. ಅದಕ್ಕೋಸ್ಕರ ಈ 4% ಧರ್ಮಾಧಾರಿತವಾಗಿರತಕ್ಕಂಥ ರಿಸರ್ವೇಶನ್, ಅಂದೇ ಧರ್ಮಾಧಾರಿತವಾಗಿರೋ ರಿಸರ್ವೇಶನ್ ಅನ್ನು ಮಾಡಲೇಬಾರದು. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾವು ತುಂಡಾಗಿದ್ದೀವಿ ರೀ ಅಂತ ಗೊತ್ತಿದ್ರು ಕೂಡ ಪುನಃ ಈ ತುಂಡಾಗ್ಲಿ ರೀ. ಸಿದ್ದರಾಮಯ್ಯ ಮುಖ್ಯಮಂತ್ರಿ, DK ಮುಖ್ಯಮಂತ್ರಿ ಆಗಿ ಹೊರಿಬೇಕು, ನಂತರ ಯತೀಂದ್ರ ಸಿದ್ದರಾಮಯ್ಯ, ಹೀಗೆ ಮುಂದೆ ಹೊರಿಬೇಕಲ್ವಾ? ಅದಕ್ಕೋಸ್ಕರ ಮಾಡಿರತಕ್ಕಂಥ ಈ ಒಂದು ಚಾಲ್. ಆದರೆ ನಮ್ಮ ಜನತೆ ಇದನ್ನು ಎಲ್ಲವನ್ನು ಅಬ್ಸರ್ವ್ ಮಾಡ್ಕೊಂಡು ನೋಡ್ತಾ ಇದೆ ಅನ್ನುವಂಥದ್ದಕ್ಕೆ ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ಕಂಡುಕೊಡುತ್ತೆ.